ಕೋಟಾದ ಮಧುವನ ಅಚ್ಲಾಡಿ ಯುವಕ ಮಂಡಲದ ವತಿಯಿಂದ 4ನೇ ಬಾರಿಯ ಹೊನಲು ಬೆಳಕಿನ ಮಧುವನ ವಾಲಿಬಾಲ್ ಪ್ರೀಮಿಯರ್ ಲೀಗ್ 2021 ಆಯೋಜಿಸಲಾಗಿತ್ತು. ವಾಲಿಬಾಲ್ ಪಂದ್ಯಾಟವನ್ನ ಬನ್ನಾಡಿ ದಿನಕರ ಶೆಟ್ಟಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಮಧುವನ ಯುವಕರ ತಂಡ ಇಂದಿಗೂ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಕೊರೋನಾ ಸಮಯದಲ್ಲಿ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡಿ ಅನೇಕ ಜನರಿಗೆ ಸಹಾಯಕವಾಗಿದ್ದಾರೆ ಎಂದು ಶ್ಲಾಘಿಸಿದರು. ನಂತರ ಯುವಕ ಮಂಡಲದ ಅಧ್ಯಕ್ಷರಾದ ಲಕ್ಷ್ಮಣ್ ಶೆಟ್ಟಿ ಮಾತನಾಡಿ, ಕ್ರೀಡೆಯಿಂದ ಸಂಘಟನೆ ಸಾಧ್ಯ, ಸಮಾಜಮುಖಿ ಕೆಲಸ ಮಾಡುವುದೇ ನಮ್ಮ ಗುರಿ ಎಂದು ಹೇಳಿದರು. ಮಧುವನ ವಾಲಿಬಾಲ್ ಪ್ರೀಮಿಯರ್ ಲೀಗ್ನಲ್ಲಿ ಸ್ಥಳೀಯ ಆಟಗಾರರನ್ನ ಒಟ್ಟುಗೂಡಿಸಿ 5 ತಂಡಗಳನ್ನ ಮಾಡಿ 5 ಜನ ಆಹ್ವಾನಿತ ಆಟಗಾರರನ್ನ ಸೇರಿಸಿ ಲೀಗ್ ಮಾದರಿಯ ಪಂದ್ಯಾಟ ನಡೆಯಿತು. ಅತ್ಯುತ್ತಮವಾದಂತಹ ಸರ್ವಿಸ್, ಈ ಇಡೀ ವಯಸ್ಸಲ್ಲೂ ಅತ್ಯುತ್ತಮವಾದಂತಹ ಸರ್ವಿಸ್ ಅನ್ನ ಮಾಡಿದ್ದೀರಿ. ನಮ್ಮೆಲ್ಲ ಪಂದ್ಯದ ಚಿತ್ತವನ್ನ ಹೊರಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಸಮಾಜಮುಖಿ ನಿಮ್ಮ ಸೇವೆ. ಬ್ಲಡ್ ಇಲ್ಲ ಅಂತ ಹೇಳಿದವಾಗ 25 ಯುವಕರು ಬ್ಲಡ್ ಡೊನೇಟ್ ಮಾಡುವುದು, ಇಟ್ ಇಸ್ ನಾಟ್ ಎ ಜೋಕ್. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎವರಿಬಡಿ. ದಟ್ ಸ್ಟ್ಯಾಂಡ್ಸ್ ಔಟ್. ಯು ಆರ್ ಆಲ್ not only building a strong nation, you are ನಮ್ಮ ಸಮಾಜಮುಖಿ ಸೇವೆ, ನಿಮ್ಮ ಒಂದು ಈ ಭಾಗದ ಮಣ್ಣಿನ ಒಂದು ಗುಣವನ್ನು ಹೇಳ್ತಾರೆ. ಕೊರೋನಾ ಸಮಯದಲ್ಲಿ ಅದೊಂದು ರಕ್ತದಾನದ ಅಗತ್ಯ ಇತ್ತು. ಆಗ ನಮ್ಮ ಮಣಿಪಾಲದಿಂದ ಬಂತು ನವೋದಯ ಯುವ ಸಂಘಟನೆಯಿಂದ ನಮ್ಮನ್ನು ಸಂಪರ್ಕಿಸಿದಾಗ ಕೊನೆಯ 1-2 ಗಂಟೆಯಲ್ಲಿ ನಾವು 18 ಜನ ಹೋಗಿ ರಕ್ತದಾನವನ್ನು ಮಾಡಿ ಬಂದಿದ್ದೇವೆ. ಅದು ಈ ಕರೋನಾದ ಎಫೆಕ್ಟ್ ಇರುವಾಗ ಮಣಿಪಾಲದ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತವೇ ಇಲ್ಲದ ಸಮಯದಲ್ಲಿ ಅದು ತುಂಬಾ ಜನರಿಗೆ ಉಪಯೋಗಕ್ಕೆ ತಂದು ಅಲ್ಲಿನ ಅಧೀಕ್ಷಕರು ಸಹ ಹೇಳ್ತಾ ಇದ್ದೀವಿ. ಇಂಥ ಕಾರ್ಯ ನಾವು ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದೇವೆ ರಕ್ತದಾನದ. ಹಾಗೆ ನಮ್ಮ ಸ್ಪೋರ್ಟ್ಸ್ ವಾಲಿಬಾಲ್ ಆಗಲಿ, ಈಗಾಗಲೇ ಹೇಳಿದ್ದಾರೆ, ವಾಲಿಬಾಲ್ ಅನ್ನೋದು ಇಲ್ಲಿನ ಹವ್ಯಾಸವಾಗಿ ಬಿಟ್ಟಿದೆ. ವಾಲಿಬಾಲ್ ಅನ್ನೋದೇ ಮಧುವನದ ಒಂದು ಅಂಗವಾಗಿದೆ. ಹಾಗಾಗಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಹುಡುಗರು ಸಹ ಸಂಘಟನೆ ಆಗುವುದು ವಾಲಿಬಾಲಿನಲ್ಲಿ. ಹಾಗಾಗಿ ಇವತ್ತು MPL 4ನೇ ಸೀಸನ್ ಅನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ನಿರಂತರವಾಗಿ. ಈಗ ಕಳೆದ ಫೆಬ್ರವರಿಯಲ್ಲಿ ನಾವೊಂದು ಅಂತಾರಾಜ್ಯ ಮಟ್ಟದ ವಾಲಿಬಾಲನ್ನು, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಪಟುಗಳನ್ನು ಕರೆಸಿ ಮಾಡಿದ್ದೇವೆ. ಅದು ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ದೇವೆ. ಅದಕ್ಕೆ ನಮ್ಮ ಯುವಕ ಮಂಡಲದ ಎಲ್ಲ ಸದಸ್ಯರು ಅದಕ್ಕೆ ಕಾರಣೀಭೂತರಾಗಿರ್ತಾರೆ. ಹಾಗೆ ಈಗಲೂ ಸಹ ನಮ್ಮಲ್ಲಿ ಯಾವುದೇ ಒಂದು ಕೆಲಸ ಹೇಳಿದ್ರೆ 50-60 ಜನ ಯುವಕರು ರೆಡಿಯಾಗಿರ್ತಾರೆ. ಅದು ನಮ್ಮ ಯುವಕ ಮಂಡಲದ ಯಶಸ್ಸಿಗೆ ಮೂಲ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.